ಎಲ್ಲ ಹೇಗಿದ್ರಿ? ಹುಷಾರಿದ್ರಿಯಾ? ನಾ ಬರಲೇ ಇಲ್ಲಲ್ಲ 2-3 ದಿವಸದಿಂದ ಮಾತಾಡ್ಕೊಂಬಂಗಾಯ್ತು. ಇವತ್ತಿಂತ ಎಂಥರ ಇಲ್ಲಿ ಮಾತಾಡ್ಕೆ ಅನ್ಕೊಂಡು ಎಲ್ಲ ಬೇಬೇ ಕೆಲಸ ಮುಗಿಸ್ಕೊಂಡದ್ದು. ಹಾಗೆ ನಮ್ಮ ಸರೋಜನ್ನು ಸೇರಿಸ್ಕೊಂಬ ಮಾತಾಡೋಕೆ ಅಂದ್ಕೊಂಡೆ. ಇಲ್ಲ ನಡ್ಕ ಬರಲಿಲ್ಲ. ನನ್ನ ಮಗ ಗಾಡೀಲಿ ಬಿಟ್ಟ. ಇಲ್ಲೆಲ್ಲ ಹಿಂದಿದ್ನಕಂತ ಬತ್ತ. ಅವನಿಗೂ ಬೇಜಾರಲ್ಲೇನ್ರಿ, ಪಾಪ ಹೆಂಡತಿ ಇಲ್ಲ ಮನೇಲೆ. ಅದಕ್ಕೆ ಇಲ್ಲೇನ ದೋಸ್ತಿಗಾರರೊಟ್ಟಿಗೆ ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಯ್ಲಿ ಅಂತ ನಾನು ಹೇಳಿದೆ. ಬಾ ಮಗ ಒಂಚೂರು ಬಿಟ್ಕೊಡು, ಡಾಪ್ ಮಾಡಿ ಅಂದ್ಕೊಂಡಿದ್ದೀರ. ನನಗೇನ ಈಗ ಅದ್ದಿ ಬೈಲಲ್ಲೇ ನಡ್ಕ ಬರ್ಲಕ್ಕೆ ಏನು ದೂರ ಇಲ್ಲಪ್ಪ ಸರೋಜನ್ ಮನೆಗೆ. ಅಮ್ಮ ಬಸ್ಲಿ ಮತ್ತೆ ಚುಟ್ಲಿ ಹಾಕಿ ಪದಾರ್ಥ ಮಾಡ್ತಿದ್ರು ಕಣ, ಗಮ್ಮಂತ ತೊಡ್ಗಿ ಮನೆಯಿಂದ ಇಲ್ಲಿಗೆ. 500 ರೂಪಾಯಿ ಕೆಜಿಯಾ? ಒಂಚೂರು ಕಡಿಮೆ ಆಯ್ತು. ಅದು ದೊಡ್ಡದು ಬರ್ತತ್ತಲ್ಲ, ಅದೆಂತ ಹೇಳ್ತಾರೆ, ಕೆಂಪುದು ಟೈಗರ್ 500 ರೂಪಾಯಿ ಆಯ್ತಂದ್ರೆ ಕಮ್ಮಿ ಆಯ್ತು ಕೆಜಿ. ಪಾಪತಿ ಒಂದು ತಗೋಬಾ, ಒಂದು ಅರ್ಧ ಕೆಜಿ ತಗೋಬಾ, ಇಲ್ಲಿ 1 ಕೆಜಿ ತಗೋಬಾ, ಮಾಡು ಅದಕ್ಕೇನು. ಸರೋಜಾ, ಓ ಸರೋಜಾ. ಓ ಪದ್ದಕ್ಕ ಬನ್ನಿ. ಇಲ್ಲೇ ಸೌದಿ ಕೊಟ್ಟು ಹತ್ರ ಇದ್ದಿದೆ ಕಣಿ. ಒಂದು ಹಾವು ಸೇರ್ಕೊಂಡಿತ್ತು ಮಾರ್ರೆ. ಹಾಯ್ ಸರೋ ಎಂತ ಗೊತ್ತಿಲ್ಲಪ್ಪ, ದೊಡ್ಡದಿತ್ತು, ಮಂಡಿ ತೋರುದಿಲ್ಲ ಎಂತ ಕಾಂಬಂದ್ರೆ ಎಂತಾರ ಇಲ್ಲಿ. ಸರೋಜ ಒಂದು ಅಕ್ಕಿ ತೊಳೆದು ಬಿಡ್ಕಿದ್ದಿತ್ತು, ಹೋತಿದ್ದಿತ್ತು ಅತ್ಲಾಗೆ. ರಾಗ್ಲಿ ಮರೈತಿ ಈ ಹಾವುಗಳು ಪಪ್ಪದ ಎಂತ ಮಡಿ ಮೇಲಿಗೆ ತಪ್ಪುತ್ತೋ ಮತ್ತು ಎಂತಂತ ಗೊತ್ತಾತಿಲ್ಲ ಕಣ. ಈ ಕೋಳಿ ಹಿಡು ಪಪ್ಪು ಹಾವು ಬತ್ತೋ ಒಂದೊಂದ್ಸಲಿ. ಅವು ಬಂದದ್ದೋ ಒಳ್ಳೆ ಹಾವು ಬಂದದ್ದೋ ಎಂತ ಗೊತ್ತಾತ್ ಹೇಳ. ಜಾತಿ ಹಾವು ಕಣಂಗೇನಿಲ್ಲ ಪದ್ದಕ್ಕ. ಕಾಂಬ ಇಲ್ಲೇ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಹೊರಗೆ ಬರ್ತತ್ತೆ ಅಂತನ್ಕ ಗೊತ್ತತ್ತು. ಮಂಜು ನಮ್ಮ ಮನೆಯವ್ರಿದ್ರು ಕಣ್ ಒಳಗೆ ಹೋಗ. ಆ ಮನೆಯವ್ರಿದ್ರು ಮತ್ತೆ ಗಂಡು ಇತ್ತಿವತ್ತು ಮನೇಲೇ ಇತ್ತು. ಅದಕ್ಕ ಹಾವು ಓಡಿಸ್ಕೇನ್ರಿ, ಬೇಕಂದ್ರೆ ಓಡಿಸ್ದೆ ಮರ. ಒಂದು ದೊಡ್ಡ ಕೋಲ್ ಇದ್ರೆ ಕುಡಿಕಂಬ. ಒಂದು ಬಂದ್ರೆ ಮತ್ತೆ ಎಲ್ಲಿ ಹೋತ ಎಲ್ಲಿ ಗೊತ್ತಾತಿಲ್ಲ ಮರ. ಈ ಬಾಗ್ಲೆಲ್ಲ ತರ್ಕೊಂಡಿದ್ದಾಗಳ ಒಳಗೆ ಬಂದ್ರೆ ಗೊತ್ತಾತಿಲ್ಲ. ಒಂದು ಕೋಲ್ ಕೊಡಿ ನಿಕಂಬ, ನಾವು ಓಡಿಸ್ದೆ. ಇಲ್ಲ ಮಂಜ ಬೇಡ, ಎಂತಂತ ಹಾವು ಗೊತ್ತಿಲ್ಲ ಮರೆಯ. ಅದು ಆ ಮೀನು ಮರಳು ನುರ್ಸಿ ಕಣ ಆಚೆ ಬದಿಯಿಂದ ಪಪ್ಪದು ಒಂದೊಂದ್ಸಲ ರಕ್ತ ಎಲ್ಲ ಚೊಲ್ಸ್ಕೊ ಬತ್ತಳ, ನೀರೆಲ್ಲ ವಾಸನಿದೆ. ಅದು ಮುಡಿ ಮೇಲಿಗೆ ಸರಿ ಆಗಲಿಲ್ಲ ಒಂದು ಒಂದೊಂದ್ಸಲ ಬತ್ತ. ಅದೀಗ ಮನೆ ಹಾವು ಕಣಂಗಿಲ್ಲ 6 ಎಂತಿಕೆ. ಮತ್ತು ಕೋಲ್ಗಿರ ಮೈತಾಗಿ ಮತ್ತು ಇನ್ನೊಂದು ಬೇಡ ಮರೆಯ. ಹೌದು ಮರೈತಿ, ಯಾವುದು ಪಂಚಾಯತಿ ಯಾರು ಸರಿ, ಇನ್ನು 4 ಪಂಚಾಯತಿ ಮಾತ್ರ ಬೇಡ. 4 ಸುದ್ದಿಗೆ ಒಪ್ಕಾಗಪ್ಪ, ಭಾಳ ಮತ್ತು ಪವರ್ ಬೇರೆ, ಸಿಟ್ಟು ಬೇರೆ ಮೂಗಿನ ತುದಿಲ್ ದೇವರಿಗೆ. ಕಡೆ ಸುಮ್ಮನೆ ಬೇಡ, ಅದರಿಂದ ಮಾತಾಡೋದು ತಪ್ಪೇ ಬೇಡ. ಇಲ್ಲೇ ಕೂಕ ಕಾಯುವ ಸ್ವಲ್ಪ ಹೊತ್ತು. ಆಯ್ತು ಹಂಗಾರೆ ನಾನು ಒಂಚೂರು ಅಣ್ಣನ ಮಾತಾಡ್ಸ್ಕೊಂಡು ಹೊರಡುತ್ತೆ. ಗಣ್ಣು ಮಾತಾಡ್ಸಿ ಸುಮಾರು ದಿನ ಆಯ್ತು. ನಾನು ಕಾಲೇಜ್ ಬುದ್ಧಿ ಒಂದ್ಸತಿ ಸಿಕ್ಕಿದಿತ್ತ, ಅದ್ರ ಮೇಲೆ ಮಾತಾಡ್ಲ. ಒಳಗೆ ಮಾತಾಡ್ತೆ ಹಂಗಾರೆ. ಮಾತಾಡಿ ನಾ ಹಂಗೆ ಹೊರಗಿಂದ ಹೊರಡ್ತೆ. ನಾ ಈಚೆ ಬುದ್ಧಿ ಬರ್ತಿಲ್ಲಮ್ಮ ಇನ್ನ. ಇಲ್ಲ ಮಗ, ನೀ ಹಾಗೆ ಹೊರಡು. ಹೋಪಷ್ಟೊತ್ತಿಗೆ ಹೇಳಿನಲ್ಲ, ಚಟ್ಲಿ ತಗೊಂಡು ಹೋಗು. ಒಂದು ಕೆಜಿ ತಗೋ. ಆತು ಮಾಲೆಯಕ್ಕೆಲ್ಲ ಬೇಕಲ್ಲ. ಚಿಕನ್ ತತ್ತೆ ಅಂದಿರಪ್ಪಯ್ಯ, ಇದು ಒಂಚೂರು ಗೊಜ್ಜಾಗಿ ಮಾಡ್ರೆ ಸೈ. ಹೋಗಿ ಮಗ ನೀನು ತಗೊಂಡು ಹೋಗಿ ಹಂಗಾರೆ. ಹೋಪಷ್ಟೊತ್ತಿಗೆ ಅಕ್ಕ ಮಾರ್ಕೆಟಿಗೆ ಹೋಗ. ಮತ್ತೆ ನರ್ಸಿನೇನು ಕಾಯೋದು ಬೇಡ, ಮಾರ್ಕೆಟಿಗೆ ಹೋಗ. ಒಂದು ಮುಷ್ಟಿ ಜಾಸ್ತಿ ಹಾಕಿ ಕೊಡ್ತಾರೆ. ಬಾ ಸರೋಜಾ, ಇಲ್ಲೇ ಕೂತ್ಕೊಂಬ ಮರೈತಿ. ಒಂದು ಗಡಿಗೆ ಬಂದದ್ದು ಈ ಬಿಸಿದೆ ಸಾಕದಂಗೆ ಹತ್ತು. ಇಲ್ಲ ಬಾಗ್ಲಲ್ಲಿ ಕೂತ್ಕೊಂಬ ತಗೋ. ಕೋಡಿ ಇಟ್ಕೊಂಬೇಕು ಹೋಗ್ಕೊಂಬ. ಪಕ್ಕ ವಿಚಿ ಬತ್ತಿ ಬಂದರೂ ಗೊತ್ತಾತಿಲ್ಲ. ಯಾರು ಸುದ್ದಿಯಾರು ಬೇಕು ಮರೈತಿ. ಒಡೆಯರ್ ಸುದ್ದಿ ಬೇಡಪ್ಪ. ಒಡೆಯರೊಟ್ಟಿ ಜಾಗ್ರತೆ ಇರ್ಕು. ನರ್ಸಿಗೆ ಎಷ್ಟು ಸತಿ ಹೇಳ್ತೆ ಬದ್ದಕ್ಕ, ಅವಳಿಗೆ ಅರ್ಥವೇ ಆಗ್ತಿಲ್ಲ. ನಮ್ಮ ಹಾವಿಗೆ ಅದೆಲ್ಲ ಆತಿಲ್ಲ. ಅಲ್ಲೆಲ್ಲ ಹರಿದಾಡುದಲ್ದ, ಮನೆ ಹಾವಲ್ದ ಅದು. ಆಚೆ ಬುದ್ಧಿ ನಡಿ ಎಷ್ಟು ಸಲ ಹೇಳ್ತೆ, ಆಚಿಂದ ಬರಬೇಡ ಅನ್ಕೊಂಡೆ. ಅವಳು ಆಚಿಂದೇ ಬಪ್ಪದ ಕಣಿ. ಆ ಮೆಟ್ಟೆಲ್ಲ ಎಲ್ಲೆಲ್ಲ ಹೊಲ್ಸು ಮಾಡ್ಕೊ ಬರ್ತಾಳ. ಅದನ್ನು ಬಂದ್ಕೊಂಡು ಇಲ್ಲೆಲ್ಲ ಓಡಾಡ್ತಾಳೆ. ಇಲ್ಲ ಅದು ಆತಿಲ್ಲ. ಅದು ಮುಟ್ಟು ಮೈಲಿಗೆಲ್ಲ ಆರೆ ಹಾವಿಗೆ ಆತಿಲ್ಲ. ವರ್ಷತನೂ ಹಾಕಿದೆ ಅಲ್ದ ಸರೋಜಾ, ತನು ಹಾಕೋದೊಂದು ಮರಿಬೇಡ. ವರ್ಷತನೂ ಹಾಕಿ ಮತ್ತೀಗ ತುಪ್ಪ ಐತೆ ಅನ್ಕೊಂಡು ಒಂದು 10 ರೂಪಾಯಿ ತುಪ್ಪ ಕಾಣ್ಕಿ ಇಡ. ಹೊತ್ತು ಅಕ್ಕಿ ತೊಳೆದು ಬಿಡತ್ಲಾಗೆ, ತಲೆ ಬಿಸಿ ಮಾಡ್ಕೊಂಡ್ಬೇಡ. ಮತ್ತು ಭಾಳ ಮರೈತಿ, ಜಾಗೃತಿ ಮಾಡ್ಕ. ಹೇಳೋದಲ್ಲ ನಮ್ದೊಂದು ನಡಿಲು ಹಾಗೆ ಕಾಣ. ಎಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡು ಒಂಚೂರು ಆಚೆ ಆಯ್ತಂದ್ರೆ ಬಂದಾಯತ್ತು ಮನೆ ಹತ್ರ ಯಜಮಾನ್ರು. ಪದ್ದಕ್ಕ ಬುಸ್ ಬುಸ್ ಅಂತತ್ತೆ. ಇದು ನಮ್ಮನೆ ಹಾವೇ. ಇದು ನಂಗೆ ಗೊತ್ತಾಯ್ತಿದೆ ನಮ್ಮನೆ ಹಾವೇ ಮರ್ರೆ. ಈ ದೇವ್ರೆ ಎಂತ ಮೈಲಿಗೆ ಆಯ್ತಾ, ಎಂತ ಆಯ್ತು. ಎಂತಕ್ಕೆ ಬಂದ್ರಿ ನೀವು ಹೇಳಿನಿ? ಎಂತಕ್ಕೆ ಬಂದದ್ದು? ಮಕ್ಕಳ ಮರಿ ಇಪ್ಪು ಜಾಗಕ್ಕೆ ಬಪ್ಕಾಗ ಹೋಯ್ನಿ. ನಿಮ್ಗೆ ಗೊತ್ತಾತಿಲ್ಲ ಅಷ್ಟು ದೇವ್ರಲ್ದ ನೀವು. ಹೋಯ್ನಿ ಎಂತ ಅಲ್ಲಿ ಕೂತ್ಕೊಂಡು ಎಂತ ಮಾಡು. ಎದ್ರಾರು ಬನ್ನಿ, ಬಂದು ಹೋಯ್ನಿ ಅತ್ಲಾಗೆ ಕಣಿ. ಸುಮ್ಮನೆ ಬೈಸ್ಕೊಂಡ್ಬೇಡಿ ನೀವು ಎಲ್ಲರ ಹತ್ರ. ಬನ್ನಿ. ಸಿಟ್ಟು ಅಂತಕ್ಕೆ ನಾವೆಂತ ಮಾಡಿದ್ದು ನಿಮಗೆ ಸಿಟ್ಟು ಮಾಡೋಕೆ? ನಮ್ಗೆ ಇಲ್ಲಿ ಗೊತ್ತಿಲ್ಲ. ಮನೆಯವ್ರು ಹಿರಿಯರು ಅನ್ಕೊಂಡಿಲ್ಲ. ಇಲ್ಲ ನಮ್ಗೆ ಗೊತ್ತಿದ್ದಷ್ಟು ಮಾಡಿತ್ತು. ಎಂತ ಈಗ ಮಾಲೆ ಮಾಡ್ಲಿ ಅನ್ಕೊಂಡು ನೀವು ಬಂದಿದ್ದೆ ಈಗ ತೋರಿಸ್ಕೊಂಬಕ್ಕೆ.
ಮಾಲೆ ಮಾಡೋದಿಲ್ಲ, ಮಾಲೆ ಮಾಡೋಕ್ಕೆ ಯಾರಿಲ್ಲ ಮನೆಯಲ್ಲೇ, ಮಾಲೆ ಮಾಡೋದಿಲ್ಲ ನಾವು ಈ ವರ್ಷ. ಹೋಯ್ನಿ ನೀವು ಓಲ್ಲ ಓಲ್ ಬಾಲ ತೋರಿಸ್ಕಣ, ಬಾಲ ಅಲ್ಕಣ ಹಂಗೆ ಹಂಗೆ ಆ ಸೌದಿ ಮೇಲೆ ಆ ತೆಂಗಿನ ಮಂಡಿ ಮೇಲೆ ಹೋಯ್ತ್ಕಣ. ಕಪ್ಪಿಗೂ ಸೈಜ್ ಐತೆ, ದಪ್ಪದಂಗೆ ಐತ್ಕಣಿ, ಸಮ ಉದ್ದ ಇತ್ತು ಮರ್ರೆ. ಕಪ್ಪಿ ಗಿಪ್ಪಿ ತಿನ್ಕೊಂಡಿದ್ದೆ ಅಂತ ಅನ್ಕೊಂಡೆ. ಜಾಸ್ತಿ ಓಡಾಡೋದಿಲ್ಲ, ನಿಧಾನ ಓಡಾಡುತ್ತೆ, ಮೈ ಭಾರ ಆದಂಗಿತ್ತೆ. ಅರ್ಜ ಹಂಗೆಲ್ಲ ಮಾತಾಡೋಕ್ಕಾಗ, ಒಡೆಯರಲ್ದವ್ರ ಕಪ್ಪಿ ಗಿಪ್ಪಿ ತಿನ್ಕೊಂಡ್ರೆ ಅಂತ ಹೇಳೋಕ್ಕಾಗ. ಸುಮ್ಮನಾಯ್ಕು ಹಂಗೆಲ್ಲ ಹೇಳ್ಬೇಡ. ಅಕ್ಕ ಕೋಳಿ ಎಲ್ಲ ಎಲ್ಲಿದ್ದು? ಕೋಳಿ ಕತ್ತಿ ಬದಿ ಹೋಯ್ದ ಮೇಯಕ್ಕೆ ಯಾವ ಇದ್ದಂಗಿಲ್ಲ. ಒಂದೇ ಗಂಟೆ ಒಂದು ಮರಿ ಹಾಕಿದ್ದ, ಅದ್ರಲ್ಲಿ ಬಚ್ಚ ಮನೇಲೆ ಕೌಚ್ ಹಾಕಿದೆ, ಮರಿ ಎಲ್ಲ ಇದ್ದು. ಒದಕ್ಕಿದ್ದಕ್ಕೆ ಬಂತ ಮರೀತಿ, ಹಂಗೆ ಹೇಳೋಂಗೂ ಇಲ್ಲ ಮತ್ತೆ ಒಡೆಯರಿಗೆ. ಎಂತ ಮಾಡೋದು ಮರೀತಿ. ಥೋ, ನಿನ್ನ ಕೋಳಿ ಕತ್ತಿ ಮುಗೀತ ಅನ್ಕೊಂಡಿವತ್ತು. ಈಗಣಿ ಸಿಟ್ಟು ಬರ್ಸ್ಬೇಡಿ ಈಗ ನೀವು. ಈಗ ಮೆಣಸು ತಕಬ, ಸರ್ಜ್ ಹೋಗಿ ಮೆಣಸು ತಕಬ. ಮೆಣಸಿನ ಹೊಗೆ ಹಾಕ್ರೆ ಓಡ್ದಿರಿಗೆ ಎಲ್ಲಿಗೆ ಹೋತ್ರಿ ನೀವು? ನಿಮ್ಗೀಗ ಒಳ್ಳೆ ರೀತಿ ನಾವು ಮರ್ಯಾದೆ ಕೊಟ್ಟರೆ ಆಗ್ತಿಲ್ಲ ನಿಮಗೆ. ಬರ್ತೀರಿ ಇಲ್ಲಿ ಹೊರಗೆ ತೋರಿಸ್ಕೊಂಡು ಹೋಯ್ಕ, ಎತ್ಲಾಗ ಹೋತ್ರಿ ನೀವು ತೋರಿಸ್ಕೊಂಡು ಹೋಯ್ಕಷ್ಟೇ. ಅದಕ್ಕೆ ನೀವು ಬಪ್ಗೆ ಹೋಯ್ ಐತೆ ಇಲ್ದಿರ ನಾನು ಇವತ್ತು ಹೆದರ್ಕೊಂಡು ಜೀವ ಇಲ್ಲ ನಂದು. ಓದಿವ್ರೆ ಈಗ ಗಂಡಸ್ರು ಎಲ್ಲಿ ಬರ್ತಿಲ್ಲ ಪೇಚಿ ಬದಿಗೆ. ಹಾಯ್ ಇಲ್ಕಣಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಂತತ್ತಿಗೆ ಅವರಿಬ್ರು ಹೊರಗೆ ಹೊರೆ, ನಾನು ಹೋಗ್ತಿದ್ದೆ ಈಗ. ಮಗ ಹಾವು ಬಂದಿತ್ತು ಮಗ, ಒಂಚೂರು ಬಂದು ಹೋಗ, ಒಂಚೂರು ಓಡಿಸ್ ಮಗ, ಹೆದರಿಕೆ ಹತ್ತಿಲ್ಲ. ಇಲ್ಲಿಗೆ ಬಂತು ಮಾಡಿದ್ದೆ ದೇವ್ರೆ, ಇಷ್ಟು ಹತ್ರ ಬಂದಿದ್ದೆ. ಓಯ್ನಿ ನಾನು ಎಂತ ನಾ ಜೋರು ಮಾಡ್ಲ ನಿಮಗೆ? ಅಯ್ಯೋ ಮುಖ ತೋರಿಸಿ ಓಯ್ನಿ ಅಂತಿದ್ದೆ, ನೀವು ಕಾಮ್ಕೆ ಬಂದ್ರಿ ಅಲ್ಲ ಇಲ್ಲಿಗೆ. ಓಯ್ನಿ ಹೋಯ್ನಿ ಅತ್ಲಾಗ ಓಯ್ನಿ. ಇಲ್ಲ ಇಲ್ಲ ನಾವು ಎಂತ ಮೆಣಸು ಹೊಗೆ ಹಾಕೋದಿಲ್ಲ. ಹೋಯ್ನಿ ಹೋಯ್ನಿ ದಕ್ಕ ಎಂತಕ್ಕಷ್ಟು ಜೋರು ಮಾಡಿ ಕರ್ತ್ರಿ. ಇವತ್ತೇವ್ರೆ ಇಲ್ಲ ಬಂದು ಸಿಟ್ಟು ಮಾಡ್ಕೊಂಡು ನಿಂತ್ಕೊಂಡಿರಲ್ಲ. ಎಂತ ಮಾಡೋದು ಈಗ? ಒಳಗೋಗಿ ಒಕ್ಕಿ ತಪ್ಕೋತಿಲ್ಲ, ಈಗ ಆ ಗುಂಡು ಒಪ್ಕೋತಿಲ್ಲ, ಅಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡಿತ್ತಲ್ಲ. ಏ ದೇವ್ರೆ, ಓಯ್ನಿ ದೇವ್ರೆ ಓಯ್ನಿ. ನಾನು ಚುಟ್ಕೊಮ್ಮಿ ಬೈದಿರ ಹತ್ತಿದ್ದೆ, ಜೋರು ಮಾಡ್ನ ಇಲ್ಲ. ದೇವ್ರೆ ಸಿಟ್ಟೆ ಬಂತ ಏನೋ ದೇವ್ರೆ. ಅಯ್ಯೋ ದೇವ್ರೆ, ಈಗ ಇಲ್ಲೇ ಬಂತ, ಇಲ್ಲೇ ಬಂತ ಯಾವ ಬಾಗ್ಲಲ್ಲೇ ಬಂದು ನಿಂತ್ಕೊಂಡಿತ್ತಲ್ಲ, ಅದಕ್ಕೆ ನಂಗೆ ಹೆದರಿಕೆ ಅತ್ತ ಹೊರಗೆ ಒಪ್ಪಿಗೆ. ಅಲ್ಲಿ ಓಡಿಸಿನಿ, ನೀವೇ ಓಡಿಸಿನಿ. ಕೋಲ್ಗಿಲಿ ಅಂತ ಇತ್ತ ಕಣಿ, ಅಲ್ಲಿ ಹೊರಗೆ ಒಳಗಿಳು ಬಂದ್ರಿ ಅಂತ ಮಾಡೋದು ಮರ್ರೆ. ನಾನು ಫೋನ್ ಮಾಡ್ತೆ ತಡಿ, ಅಣ್ಣೆ ನೀ ಫೋನ್ ಮಾಡ್ತೆ. ಪದಕ ಸುಮ್ಮನೆ ಐಕಣ್ಬೇಡಿ, ಹೆದರಿಕೆ ಅತ್ತೆ ನನಗೆ. ಎಂಥರ ಮಾತಾಡಿನಿ ಪದಕ. ಓಯ್ ಪದಕ, ಎಂತ ಮಾಡಿದೆ? ಜೋರು ಮಾಡಿದ್ ನೀವೇ ಅಲ್ದೆ ಈ ಕಾಣಿ. ಈಗ ಎಂತ ಮಾಡಿದೆ? ಪದಕ ಎಂತ ಐತೆ ಪದಕ? ಹೇಳಿನ ಪದಕ. ದೇವ್ರೆ, ಪದಕ್ಕಂಗೆ ಹೆದರ್ಕೊಂಡು ಈ ಹಾಳಿ ವಯಸ್ಸಲ್ಲಿ ಹಾಟ್ ಗಿಟ್ ಫೇಲ್ ಆಯ್ತಾ ಎಂತದ? ಏ ದೇವ್ರೆ ಭಗವಂತ ಕಾಪಾಡಪ್ಪ. ಪದಕ ಹೇಳಿನಿ ಪದಕ, ಹಾವು ಹೋಯ್ತು ಹೇಳಿನಿ. ಏ ದೇವ್ರೆ ಎಂತ ಹೇಳೋದು ಇವರಿಗೆ? ಈಗಣಿ ಈಗಣಿ ಪದಕ, ಹಾವು ದೂರ ಹೋಯ್ತು. ಏ ದೇವ್ರೆ ದೇವ್ರೆ, ಪದಕ್ಕನ ಹತ್ರನೇ ಬತ್ತಿತ್ತಲ್ಲ ಹಾವು. ಈ ಹಾವಿಗಾರು ಎಂತ ಮಾಡೋದೀಗ ನಾನು? ಅಯ್ಯೋ ದೇವ್ರೆ, ಪದಕ್ಕ ಎತ್ತು ಕಾರು ಅತ್ತ ಈಗ ನಮ್ಮನೆ ಬಾರ. ಏ ದೇವ್ರೆ ಎಂತ ಮಾಡೋದೀಗ? ದೇವ್ರೆ ಗಡ ಒಂಚೂರು ಈಚಿ ಬಾ, ಹಾವು ಈಚಿ ಬಂದು ಕಣ ಹೊರಗೆ ಬಾ ಮಗ. ಅಯ್ಯೋ ದೇವ್ರೆ, ಆಯ್ತು ಮುಗೀತು ಕತೆ. ಅಲ್ಲ ಹಾವು ಹೋಯ್ ಹೋಯ್ ಪದಕ್ಕನ ಮೈ ಮೇಲೆ ಹೊತ್ತದ. ಏ ದೇವ್ರೆ, ಇದು ಯಾವ ಹಣಿ ಬಾರ ಆಯ್ತು? ಈಗ ಎಂತ ಮಾಡೋದಪ್ಪ? ಹಾವಡ್ರಿಗಾರ ಫೋನ್ ಮಾಡ್ಕೈತೆ. ಏ ದೇವ್ರೆ ಕೊಚ್ಚಿಗಿಚ್ಚರಿ ಎಂತ ಮಾಡೋದೀಗ ನಾನು? ನಂಗೆ ಪದ್ದಕ್ಕ ಇಲ್ದಿದ್ದಂಗೆ ಅತ್ತಲ್ಲ ಈಗ. ತಿಗೆ ಇದೆ ಅಂತ ಅದ್ದ ಆ ಪದ್ಧತಿ ಮೈ ಮೇಲೆ ಹಾವು ಹೊರಿತಿತ್ತಲ್ಲ. ಇದೇ ಫಸ್ಟ್ ಫೋನ್ ಮಾಡ್ತೆ ತಡೀನಿ ನೀವು. ಮಾಡೋದು ಇಷ್ಟೊತ್ತಿಗೆ, ಅವರೆಲ್ಲ ಬಪ್ಪದ ಇಷ್ಟೊತ್ತಿಗೆ. ನನ್ನ ಪದ್ದಕ್ಕನ್ನು ನಾನು ಉಳಿಸ್ಕೊಳಕ್ಕೆ ಇದಕ್ಕೆ ಒಂದೇ ಮಾರ್ಗ, ಭಕ್ತಿ ಮಾರ್ಗ. ನಾಗ್ದೇವ್ರೆ, ನಾನೆಲ್ಲ ಮಡಿ ಮೈಲಿಗೆ ಸರಿ ಮಾಡ್ಕೊಳ್ಲಿಲ್ಲ ಅಂದರೆ, ಮಾಲೆ ಮಾಡಲಿಲ್ಲ ಅಂದರೆ, ನೀನು ಪದ್ದಕ್ಕನ್ನು ಮಾತ್ರ ಬಲಿ ತಗೊಂಡ್ಬೇಡ, ಪದ್ದಕ್ಕನ್ನು ಕಚ್ಚಬೇಡ ದೇವ್ರೆ. ದೇವ್ರೆ ನಾಗರ ಹಾವೇ ಹಾವಳು ಹೂವೇ, ಬಾಗಿಲ ಬಳಿಯಲಿ ನಿನ್ನಯ ಟಾವೇ. ಕೈಗಳ ಮುಗಿವೆ ಹಾಲನ್ನೀಯುವೆ, ಪೋ 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 ಪೋ. ಬರಿ ಮೈ ತಣ್ಣಗೆ ಮನದಲ್ಲಿ ಬಿಸಿ ಹಾಗೆ, ಪೋ 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 ಪೋ. ಬರಿ ಮೈ ತಣ್ಣಗೆ ಮನದಲ್ಲಿ ಬಿಸಿ ಹಾಗೆ, ಎರಡೆಳೆ ಲಾಲೆಗೆ ಇದ್ದರು ಸುಮ್ಮಗೆ, ಬೆದರುವೆ ನಿನಗೆ
ಈಗಲೇ ಹೊರಗೆ ಪೋ 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 ನೀರು ತಕಬ ಪದಕ ಒಂಚೂರು ನೀರು ಚಿಮ್ಸುವ ಮುಖಕ್ಕೆ ನೀರು ತಕಬ ಮಗ. ನಾನು ಎಲ್ಲಿದ್ದೆ ಸರೋಜ? ಹಾವು 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 ಹೋಯ್ತೆ. ಎದೇಳಿ ಎದೇಳಿ ನಂಗೆ ಅಂತ ಇದೈತಿ ಸರೋಜ. ಹಾವೆಲ್ಲಿ ಹೋಯ್ತೆ? ಹಾವು ಹೋಯ್ತಾ? ಪದಕ ಹಾವು ಹೋಯ್ತು. ಹಾವು ಹೋಯ್ತು. ನೀನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನೀರು ಕುಡಿ. ನೀ ಸ್ವಲ್ಪ ಒಳಗೆ ಬನ್ನಿ ಪದಕ, ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಬನ್ನಿ. ಇಲ್ಲ ನಂಗೆ ಎಂತಕ್ಕೆ ಇಷ್ಟ ಆರೈಕೆ ಮಾಡ್ತೀಯೇ? ಹಾವು ಬಂತ ಹೋಯ್ತಾ? ನಂಗೆ ಎಂತಕ್ಕೆ ಇಷ್ಟಪ್ಪ ಇದು ಮಾಡ್ತಿದ್ರಿ ನೀವು? ನಂಗೆ ಒಂದು ಅರ್ಥ ಆಗ್ತಿಲ್ಲಪ್ಪ. ಎಂತಿಲ್ಲ ಅತ್ತಿ, ಬನ್ನಿ ನೀವು ಒಳಗೆ ಬನ್ನಿ, ಒಂಚೂರು ಕೂತ್ಕೊಳ್ಳಿ, ಒಂಚೂರು ಶರ್ಬತ್ ಕುಡೀನಿ, ಸಮತ್ ಕೂತ್ಕೊಳ್ಳಿ ಬನ್ನಿ. ಹಾಯ್, ಇವ್ರು ನನಗೆ ಎಂತಕ್ಕೆ ಈ ನಮ್ಮನೆ ಜಾಗೃತಿ ಮಾಡ್ತೀರ? ಈ ನಮ್ಮನೆ ಉಪಚಾರ ಮಾಡ್ತಾರಪ್ಪ. ನಿಮ್ಗೆ ಎಂತಾರು ಗೊತ್ತಾಯ್ತಾ? ಹಾಗೆ ನಾವು ವಿಡಿಯೋ ಎಲ್ಲ ಕಾಣ್ತಿದ್ರ್ಯಾ? ವಿಡಿಯೋ ಕಾಣ್ತಿದ್ದಿದ್ರೆ ಲೈಕ್ ಮಾಡ್ಕ, ಮತ್ತೆ ಕಮೆಂಟ್ ಮಾಡೀನಿ. ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಕ್ಕ.